ಅತ್ತಾವರದ KMC ಆಸ್ಪತ್ರೆಯ ಎಲ್ಲ ಹೊರರೋಗಿ ವಿಭಾಗದ ಸೇವೆಗಳು, ನಾನ್ OPD ವಿಶೇಷ ಸೇವೆಗಳು ಹಾಗೂ ಒಳರೋಗಿ ಸೇವೆಗಳು ಅಕ್ಟೋಬರ್ 8ರಿಂದ ಸಂಪೂರ್ಣವಾಗಿ ಆರಂಭವಾಗಲಿದ್ದು, ರೋಗಿಗಳು ಇದರ ಪ್ರಯೋಜನವನ್ನು ಪಡೆದುಕೊಳ್ಳಬಹುದು ಅಂತ ಆಸ್ಪತ್ರೆಯ ವೈದ್ಯಕೀಯ ಅಧೀಕ್ಷಕ ಡಾಕ್ಟರ್ ಜಾನ್ ರಾಂಪುರಂ ಹೇಳಿದ್ದಾರೆ. OPD ಸೇವೆಗಳು ಬೆಳಿಗ್ಗೆ 9ರಿಂದ ಸಂಜೆ 3 ಗಂಟೆವರೆಗೆ ಲಭ್ಯವಿದ್ದು, ರೋಗಿಗಳು ಹೊರರೋಗಿ ಸೌಲಭ್ಯಗಳನ್ನು ಪಡೆಯಲು ದೂರವಾಣಿ ಸಂಖ್ಯೆ 8861586249 ಮತ್ತು 082424458858ಗೆ ಕರೆ ಮಾಡಿ ಸಂದರ್ಶನದ ವೇಳೆಯನ್ನ ನಿಗದಿಪಡಿಸಿಕೊಳ್ಳಬೇಕು. ಆಸ್ಪತ್ರೆಗೆ ಭೇಟಿ ನೀಡುವವರನ್ನ ಪ್ರಪ್ರಥಮವಾಗಿ ಸುರಕ್ಷತೆಯ ದೃಷ್ಟಿಯಿಂದ ಟ್ರಯಾಜಿಂಗ್ ವಿಭಾಗದಲ್ಲಿ ಪರೀಕ್ಷಿಸಿ ನಂತರ ಅವರನ್ನ ಆಯಾಯ ವಿಭಾಗಗಳಿಗೆ ಕಳುಹಿಸಲಾಗುವುದು. ಎಲ್ಲಾ ರೀತಿಯ ಶಸ್ತ್ರಚಿಕಿತ್ಸಾ ಸೌಲಭ್ಯಗಳು ಸಹ ಲಭ್ಯವಿರುತ್ತದೆ. ಆದಾಗ್ಯೂ ಶಸ್ತ್ರಚಿಕಿತ್ಸಾ ಸೇವೆಗಳಿಗೆ ಒಳರೋಗಿಗಳ ಪ್ರವೇಶಕ್ಕಾಗಿ ಕೋವಿಡ್-19 ಪರೀಕ್ಷೆಯು ಕಡ್ಡಾಯವಾಗಿರುತ್ತದೆ. ಈ ಪರೀಕ್ಷೆಯನ್ನ ತಮ್ಮ ಊರಿನಲ್ಲಿ ಮಾಡಿಸಿದ್ದಲ್ಲಿ ವರದಿಯು ಗಂಟಲು ಸ್ರಾವ ತೆಗೆದುಕೊಂಡ ದಿನಾಂಕದಿಂದ 96 ಗಂಟೆಗಳವರೆಗೆ ಮಾನ್ಯವಾಗಿರುತ್ತದೆ. ಪ್ರಸ್ತುತ ಈ ಸಾಂಕ್ರಾಮಿಕದ ಸಂದರ್ಭದಲ್ಲಿ ಪ್ರತಿಯೊಬ್ಬರ ಸುರಕ್ಷತೆಯನ್ನ ಗಮನದಲ್ಲಿರಿಸಿ ಒಬ್ಬ ರೋಗಿಯೊಂದಿಗೆ ಒಬ್ಬ ಜೊತೆಗಾರನಿಗೆ ಮಾತ್ರ ಅವಕಾಶ ನೀಡಲಾಗುವುದು ಹಾಗೂ ಆಸ್ಪತ್ರೆಗೆ ಭೇಟಿ ನೀಡುವ ಪ್ರತಿಯೊಬ್ಬರೂ ಮುಖಗವಸವನ್ನ ಕಡ್ಡಾಯವಾಗಿ ಧರಿಸತಕ್ಕದ್ದು ಎಂದು ಪ್ರಕಟಣೆಯಲ್ಲಿ ತಿಳಿಸಿದ್ದಾರೆ. ಬ್ಯೂರೋ ರಿಪೋರ್ಟ್ V4 News 24/7 ಮಂಗಳೂರು.